ಶಿವಾರ್ಚಕರ ಸಂಘದ ವಾರ್ಷಿಕ ಮಹಾಸಭೆ, ನಾಮಫಲಕ ಅನಾವರಣ, ಕ್ಯಾಲೆಂಡರ್ ಬಿಡುಗಡೆ, ಸನ್ಮಾನ ಸಮಾರಂಭ. ಔರಾ ತಾಲೂಕಿನ ಕೂಲಿ ಕಾರ್ಮಿಕರಿಗೆ ರೈತರ ಸಲಕರಣೆ ವಿತರಣೆ. ಮಧುಗಿರಿಯಲ್ಲಿ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ. ವೈಎನ್ ಹೊಸಕೋಟೆ ಫುಟ್ಬಾಲ್ ಕ್ಲಬ್ ಆಯೋಜಿಸಿದ್ದ ಫುಟ್ಬಾಲ್ ಪಂದ್ಯಾವಳಿ ಸಮಾರೋಪ ಸಮಾರಂಭ. ಸರಗೂರು ಪಟ್ಟಣದ ಕೋಟೆ ಸರಗೂರು ಮುಖ್ಯ ರಸ್ತೆಯಲ್ಲಿರುವ ಸೌಜನ್ಯ ಗ್ಯಾಸ್ ಫ್ಯಾಕ್ಟರಿ ಪಕ್ಕದ ತಾಲೂಕು ಶಿವಾರ್ಚಕರ ಸಂಘ ನಿವೇಶನದಲ್ಲಿ ಬುಧವಾರ ಕೋಟೆ ಸರಗೂರು ತಾಲೂಕು ಶಿವಾರ್ಚಕರ ಸಂಘದಿಂದ ನಡೆದ ಸಂಘದ ವಾರ್ಷಿಕ ಮಹಾಸಭೆ, ನಾಮಫಲಕ ಅನಾವರಣ, 2023ನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಸನ್ಮಾನ ಸಮಾರಂಭ ಉದ್ಘಾಟಿಸಿ ಶಾಸಕ ಅನಿಲ್ ಚಿಕ್ಕಮಾದು ಅವರು ಮಾತನಾಡಿದರು. ಶಿವಾರ್ಚಕರಿಗೆ ಹೆಚ್ಚಿನ ಸಂಭಾವನೆ ಸೇರಿದಂತೆ ಸರ್ಕಾರದಿಂದ ಸಿಗುವ ಮೂಲ ಸೌಲಭ್ಯಗಳು ಸಮರ್ಪಕವಾಗಿ ಸಿಗಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಕ್ರಮ ವಹಿಸಬೇಕು ಎಂದರು. ಖಂಡಿತವಾಗ್ಲೂ ಒಂದು ಒಳ್ಳೆ ಕ್ಯಾಲೆಂಡರ್ ಸಿಕ್ಕೈತೆ. ಯಾಕಂದ್ರೆ ನಾವೆಲ್ಲ ಕ್ಯಾಲೆಂಡರ್ ಹಿಂದೆ ತಂದೆಯವರು ಇದ್ದಂತ ಸಂದರ್ಭದಲ್ಲಿ, ತಾಯಿ ಚಿಕ್ಕದೇವಮ್ಮನ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದಂತ ಸಂದರ್ಭದಲ್ಲಿ 5 ದಿನಗಳ ಕಾಲ ಸತತವಾಗಿ ಪೂಜೆಗಳನ್ನ ಮಾಡಿ ಆ ವಿಧಾನಗಳನ್ನೆಲ್ಲ ಬಹಳಷ್ಟು ಅರ್ಥಪೂರ್ಣವಾಗಿ ಆ ಒಂದಷ್ಟು ಸ್ಥಾಪನೆಯನ್ನ ಮಾಡಿಕೊಟ್ರು. ಖಂಡಿತವಾಗ್ಲೂ ಅವತ್ತಿಂದ ಇಲ್ಲಿವರೆಗೂ ಕೂಡ ತಾಲೂಕಿನಲ್ಲಿ ಯಾವುದೇ ರೀತಿ ಕೈಗಾರಿಕವಾದಂತ ಘಟನೆಗಳು ನಡೆದಿಲ್ಲ. ಬಹಳ ಪವಿತ್ರವಾದಂತ ಒಂದು ಅವರ ಕೈಯಲ್ಲಿ ಸ್ಥಾಪನೆ ಮಾಡೋದ್ರಿಂದ ತಾಲೂಕಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ. ಬಹಳ ಶಾಂತಿಯುತವಾಗಿ ತಾಲೂಕಿನ ಅಲ್ಲಿ ಬಹಳ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ನಾವು ಖಂಡಿತವಾಗ್ಲು ಒಂದು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಎಲ್ಲ ಒಂದ್ ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿರ್ತೀವಿ. ಒಂದು ಮನಃಶಾಂತಿಗೆ, ಒಂದು ನೆಮ್ಮದಿಗೋಸ್ಕರ ನಾವು ಬಂದು ತಮ್ಮ ಶ್ಲೋಕಗಳನ್ನ ಕೇಳಿದಂತ ಸಂದರ್ಭದಲ್ಲಿ, ತಾವು ಬಾಯಲ್ಲಿ ಬರ್ತಕ್ಕಂಥ ಶ್ಲೋಕಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಎಲ್ಲ ನಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಂತ ಒಂದು ತುಂಬಾ ಖುಷಿ ಆಗ್ತದೆ. ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಮಲ್ಲಣ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಲ್ಲಿನ ಶಿವಾರ್ಚಕರ ಸಂಘವು ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದಿದ್ದು, ಅರ್ಚಕರ ಪುಣ್ಯನಿಧಿಯಿಂದ ಅರ್ಚಕರ ಪಾಠಶಾಲೆ, ಸಮುದಾಯ ಭವನ ನಿರ್ಮಾಣಕ್ಕೆ ಮುನ್ನುಡಿ ಬರೆಯಬೇಕು, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು. ಪಡುವಲು ವಿರಕ್ತ ಮಠದ ಮಹಾದೇವ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಂಘದ ಅಧ್ಯಕ್ಷ ರವಿಕುಮಾರ್ ಶಾಸ್ತ್ರಿ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ರಾಜ್ಯ ಶಿವಾರ್ಚಕರ ಸಂಘದ ಅಧ್ಯಕ್ಷ ಕೆಎಂ ನಂಜುಂಡಪ್ಪ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಬಿಜೆಪಿ ಮುಖಂಡ ಎಂ ಅಪ್ಪಣ್ಣ, ಬಿಜೆಪಿ ಮುಖಂಡರಾದ ಡಾಕ್ಟರ್ ಎಚ್.ವಿ. ಕೃಷ್ಣಸ್ವಾಮಿ, ಆಪ್ತ ಸಹಾಯಕ ಶಿವಕುಮಾರ್, ಜೆಡಿಎಸ್ ಮುಖಂಡ ಜಯಪ್ರಕಾಶ್, ನಾಯಕ ಸಮಾಜದ ಅಧ್ಯಕ್ಷ ದೊಡ್ಡನಾಯಕ ಎನ್.ಎಸ್. ರವಿಕುಮಾರ್, ನಂಜಪ್ಪ, ಶಿವಕುಮಾರ್ ಸೇರಿದಂತೆ ಶಿವಾರ್ಚಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಶಿವಾರ್ಚಕ ಸಂಘದ ಹಿರಿಯ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಅಧ್ಯಕ್ಷರು, ಸದಸ್ಯರನ್ನು ಸನ್ಮಾನಿಸಲಾಯಿತು. ಸದಸ್ಯರಿಗೆ ನೆನಪಿನ ಕಾಣಿಕೆಯಾಗಿ ಗಡಿಯಾರ ವಿತರಿಸಲಾಯಿತು. ವರದಿ ಚಂದ್ರ ಹಾದನೂರು. ಶಿವಾರ್ಚಕ ಸಂಘದವರಿಗೆ ನಾವು ಸಮಾಜದ ಬಗ್ಗೆ ನಾವು ಮಾತಾಡಂಗೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ನಿಮ್ಮ ಮಾತನ್ನ ಕೇಳ್ಕೊಂಡು ಬದುಕ್ತಾ ಇರೋರು. ಯಾಕಂದ್ರೆ ನಿಮ್ಮ ಮಾತುಗಳನ್ನ, ಪರಿಪಾಠಗಳನ್ನ, ನೀವು ಹಾಕೊಟ್ಟ ದಾರಿಗಳನ್ನ, ನೀವು ಏನು ನಮ್ಗೆ, ಯಾಕಂದ್ರೆ ಎಲ್ಲ ನೀವೇನೆ ನಮ್ಗೆ ದಾರಿ ಎರಿತಿರೋರು. ಯಾಕಂದ್ರೆ ಪ್ರತಿಯೊಂದು ಕೂಡ ನಾವೆಲ್ಲ ನಿಮ್ಮನ್ನ ನಂಬಿ ನಾವ್, ಯಾಕಂದ್ರೆ ಒಂದು ಶಾಸ್ತ್ರ ಮಾಡ್ಬೇಕಾಗಿರ್ಬೋದು, ಒಂದು ಮನೆ ಕಟ್ಬೇಕಾಗಿರ್ಬೋದು, ಒಂದು ಗೃಹ ಪ್ರವೇಶ ಮಾಡ್ಬೇಕಾಗಿರ್ಬೋದು, ಯಾವ್ದೇ ಒಂದು ಇದು ಮಾಡ್ಬೇಕಾದ್ರೂ ಕೂಡ ನಾವು ನಿಮ್ಮನ್ನ ಕೇಳಿ ನಾವು ಮಾಡ್ಬೇಕಾಗಿರೋದಾಗಿ ನಮ್ಮ ಮಾತನ್ನ ಕೇಳಂತದ ಚೌಚಿತ್ಯ ಕೂಡ ತಮಗಿಲ್ಲ. ಆದ್ರೂ ಕೂಡ ಯಾಕಂದ್ರೆ ತಾವೆಲ್ಲರೂ ಜ್ಞಾನಾರ್ಜನೆ ತಗೊಂಡು ತಮ್ಮ ಅನುಭವ ಮತ್ತೆ ತಮ್ಮ ಏನು ಕುಟುಂಬದ ಸಫಲತೆಯ ಈ ಪುಣ್ಯ ಭೂಮಿ, ಅದು ಅರ್ಚಕರ ಪುಣ್ಯ ಭೂಮಿ. ಆದಷ್ಟು ಬೇಗ ಇಲ್ಲೊಂದು ದೇವಾಲಯ ಆಗಬೇಕು, ವಿದ್ಯಾಶಾಲೆ ಆಗಬೇಕು. ಇದನ್ನು ಮಾಡ್ತೀವಿ ಎಂಬ ನೆನ್ಕೊಂಡಿದ್ದೀನಿ. ಇವರ ಪ್ರಯತ್ನ ಪ್ರಗತಿಯಲ್ಲಿ ಸಾಗಲಿ ಎಂಬುದಾಗಿ ನೀವು ಪೂಜೆ ಮಾಡಿದಂಥ ದಕ್ಷಿಣಾಮೂರ್ತಿಯಲ್ಲಿ ಪರಮೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೋಸ್ಕರ ಇಷ್ಟು ಮಾಡಿದಂಥ ಧನ್ಯರಿಗೆ ನಮಸ್ಕಾರ ಹೇಳಿ ನಾನು ಭಾಷಣ ಮಾಡುತ್ತೇನೆ. ನಮಸ್ಕಾರ.
ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಉಜನಿ ಗ್ರಾಮದಲ್ಲಿ ಕಾಸಾ ಸಂಸ್ಥೆಯ ದಿಲೀಪ್ ಕುಮಾರ್, ಗುಡಪಳ್ಳಿ ಪಂಚಾಯತಿನ ಅಧ್ಯಕ್ಷರಾದ ಲಲಿತಾ ನರಸಪ್ಪ, ಉಜನಿ ಗ್ರಾಮದ ಪಂಚಾಯತಿನ ಸದಸ್ಯರಾದ ಮಾಣಿಕ ಹಲ್ಲಿಗೆ ಹಾಗೂ ಸುಮಂತ ಫಾಸ್ಟರ್ ಮುಖಾಂತರವಾಗಿ ರೈತರ ಸಲಕರಣೆಗಳನ್ನು ಊರಿನ ಮಹಿಳೆಯರಿಗೆ ವಿತರಣೆ ಮಾಡಲಾಯಿತು. ಕಾಸಾ ಸಂಸ್ಥೆ 1947ರಿಂದ ಜಾರಿಗೆ ಆಗಿ ಇಲ್ಲಿಯವರೆಗೆ ಮುಂದುವರಿತಾ ಇದೆ. ಈ ಕಾಸಾ ಸಂಸ್ಥೆಯ ಉದ್ದೇಶ ಬಡ ಜನರಿಗೆ ಸಹಾಯ ಮಾಡುವುದು, ಜನರನ್ನು ಅಭಿವೃದ್ಧಿಯ ಕಡೆಗೆ ನಡೆಸುವುದು ಹಾಗೂ ಅನಕ್ಷರಸ್ತೆ ಇದ್ದ ಹೆಣ್ಣು ಮಕ್ಕಳಿಗೆ ರಾತ್ರಿ ಶಾಲೆ ತೆರೆದು ವಿದ್ಯಾಭ್ಯಾಸವನ್ನು ಹೇಳಿಕೊಡುವುದರಲ್ಲಿ ಮುಂದಾಗಿದೆ ಮತ್ತು ಚಿಕ್ಕ ಪುಟ್ಟ ಕೆಲಸಗಳು, ಬಟ್ಟೆ ಹೊಲಿಯುವ ಯಂತ್ರ, ಮೇಣದ ಬತ್ತಿ, ಇತರ ಹಲವಾರು ಕೆಲಸಗಳು ಜನರಿಗೆ ಸಹಾಯ ಮಾಡುತ್ತಾ ಇದೆ ಅಂತ ಜನರಿಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಜಾನ್ಸನ್ ಉಜನಿ, ಶಾಲಿವಾನ್, ಸೂರ್ಯವಂಶಿ, ಅಬ್ರಾಮ್, ಜರ್ರಪ್ಪ, ಶಾಂತಕುಮಾರ್ ಮಲ್ಲಿಗೆ, ಬಸಪ್ಪ ಹಾಗೂ ಹಲವಾರು ಮಹಿಳೆಯರು ಹಾಗೂ ಊರಿನ ಜನರು ಪಾಲ್ಗೊಂಡಿದ್ದರು. ವರದಿಗಾರ ಅರವಿಂದ ಮಲ್ಲಿಗೆ. ನಾವು ಮಾಡ್ಕೊಡ್ತೀವಿ ನಿಮ್ಗೆ. ಇದು 75 ವರ್ಷ ಮಾಡಿರುವಂಥ ಈ ಸಂಸ್ಥೆ, ಈ ಕಾಸಾ ಸಂಸ್ಥೆ. ಯಾಕಂದ್ರೆ ಇದು ಮೇನ್ ಬೇಸು ಕ್ರಿಶ್ಚಿಯನ್ ಸರ್, ಇದು ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಹೆಲ್ಪ್ ಆಗಲಿ ಬಡವರಿಗೆ ಅಂತ ಮಾಡಿದ್ದು. ಇದು ಅಮೇರಿಕಾ, ಇದು ನಮ್ಮ ಸ್ವತಂತ್ರ ಬಂದ ಕೂಡಲೇ ಇದು ಮಾಡಿದ್ದು, ಸ್ಟಾರ್ಟ್ ಆಗಿದ್ದು ಇದು. ಅಸಲಾಗಿ ನಾ ಏನು ಹೇಳ್ತಾ ಇದ್ದೆ ಅಂದರೆ, ಇದು ಎಲ್ಲಿ ಭೀ ಸವಲತ್ತು ಬರಲಿ, ನಿಮಗೆ ಕೈಗೆ ಮುಟ್ಟಂತ, ಮನೆಗೆ ಮುಟ್ಟಂತ ನಾವು ಕಾರ್ಯ ಮಾಡ್ತೀವಿ. ಇದು ಬಂದಿಲ್ಲ ನೀವಂತಿರ್ಬೇಕು, ಇದು ಮಾಡಿ ಹೋಯ್ತಾರಂತ. ನಂಗೆ 30 ಹಳ್ಳಿ ಅವ, 30 ಹಳ್ಳಿದಾಗ ನಿಮ್ದು ಊರನ್ನು ನಾನು ಚೆನ್ನಾಗಿ 100ಕ್ಕೆ 100 ನಾವು ಇಂಪ್ರೂವ್ ಮಾಡ್ತೀವಿ. 10 ಹಳ್ಳಿ ಅದರಲ್ಲಿ 75% ಮುಗಿತು. ನೋಡಿ ಯಾರ್ಯಾರು ಡಬಲ್ ಬಂದ ಯಾರ್ಯಾರು ಟಿಕೆ ಫಸ್ಟ್ ಕೊಡು ಗ್ರೂಪ್ ಒಳಗೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿ ಹೊಸಕೆರೆ ಅಂಚೆಯ ಕ್ಯಾರೇನಹಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಶಾಸಕರಾದ ಎಂವಿ ವೀರಭದ್ರಯ್ಯ ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿಕ್ಷಣ ಮನುಷ್ಯನ ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಶಿಕ್ಷಣವನ್ನು ಯಾರು ಸಹ ಕದಿಯೋಕೆ ಆಗಲ್ಲ. ಜೀವನದಲ್ಲಿ ನಮಗೆ ಶಿಕ್ಷಣದ ದೀಪ ಒಳ್ಳೆಯ ದಾರಿಗೆ ಸಾಗಿಸುತ್ತದೆ. ಈ ಶಾಲೆಯ ಶಿಸ್ತನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಇಂದಿನ ವಿದ್ಯಾರ್ಥಿಗಳಾದ ನೀವು ನಾಳೆ ಮುಂದಿನ ಪ್ರಜೆಗಳಾಗಿ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸಿ ಎಂದು ವಿದ್ಯಾರ್ಥಿಗಳನ್ನು ಕುರಿತು ಸಲಹೆ ಸೂಚನೆ ನೀಡಿದರು. ನಾವು ಹಿಂದುಳಿದ ಪ್ರದೇಶದಲ್ಲಿರುವುದರಿಂದ ನಮಗೆ ಶಿಕ್ಷಣ ತುಂಬಾನೇ ಅವಶ್ಯಕವಾಗಿದೆ. ಪದೇ ಪದೇ ಬರಗಾಲಕ್ಕೆ ತುತ್ತಾದ ಪ್ರದೇಶ ನಮ್ಮದು. ಈ ಗಡಿ ಪ್ರದೇಶದಲ್ಲಿ ನಾವು ವ್ಯವಸಾಯವನ್ನೇ ನಂಬಿ ಬದುಕುತ್ತಿರುವುದು. ಬೇರೆ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು ರೈತರು ಅಥವಾ ಕೂಲಿ ಕಾರ್ಮಿಕರ ವೃತ್ತಿಯಲ್ಲಿ ತೊಡಗಿರಬಹುದು. ಯಾಕೆಂದರೆ ಈ ಗಡಿ ಪ್ರದೇಶದಲ್ಲಿ ಇಲ್ಲಿಯವರೆಗೂ ಯಾವುದೇ ಕೈಗಾರಿಕಾ ವಲಯ ಸ್ಥಾಪನೆಯಾಗಿಲ್ಲ. ಮಕ್ಕಳೇ ನಿಮ್ಮ ತಂದೆ ತಾಯಂದಿರು ತುಂಬಾನೇ ಕಷ್ಟಪಟ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸಿ ನಿಮ್ಮ ಶಿಕ್ಷಣಕ್ಕೂ ಒತ್ತು ನೀಡುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಾದ ನೀವು ಎಲ್ಲ ಪರಿಸ್ಥಿತಿಯನ್ನು ಅರಿತು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಪಡೆದು ನಿಮ್ಮ ಪೋಷಕರಿಗೆ, ಸಮಾಜಕ್ಕೆ, ಶಿಕ್ಷಣ ಸಂಸ್ಥೆಗೆ ಒಳ್ಳೆಯ ಹೆಸರು ತಂದುಕೊಡಿ ಎಂದು ಶಿಕ್ಷಣದ ಮಹತ್ವವನ್ನು ಶಾಸಕರು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಿದ್ಯಾಭ್ಯಾಸ ಬಹಳ ಮುಖ್ಯ, ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಮನುಷ್ಯನ ಬದುಕನ್ನೇ ಬದಲಾಯಿಸತಕ್ಕಂತ ಶಕ್ತಿಯನ್ನ ಹೊಂದಿದೆ. ಶಿಕ್ಷಣ ಯಾರು ಕದೀಲಿಕ್ಕಾಗಲ್ಲ. ಮನುಷ್ಯನ ಒಳ್ಳೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಶಿಕ್ಷಣಕ್ಕಿದೆ. ಅಂತಹ ಒಂದು ಇವತ್ತಿನ ಈ ಶಿಸ್ತನ್ನು ನೋಡಿದ್ರೆ ಮುಂದಿನ ಪ್ರಜೆಗಳಾದಂತ ನೀವು ಒಳ್ಳೆ ರೀತಿಯಲ್ಲಿ ಬೆಳಗ್ತೀರಾ ಅಂತಕ್ಕಂಥ ಕೊಡ್ತಕ್ಕಂಥ ಎಲ್ಲಾ ಪರಿಸರ ಇಲ್ಲಿದೆ. ಇದನ್ನ ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಂಡು ಮೇಲೆ ಬರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಮಗಂತೂ ಶಿಕ್ಷಣ ಅತ್ಯವಶ್ಯಕ. ಯಾಕೆಂದ್ರೆ ನಾವೊಂದು ಹಿಂದುಳಿದ ಪ್ರದೇಶದಲ್ಲಿದ್ದೀವಿ.
ಬಹಳ ಬಹಳ ಹಿಂದುಳಿದ ಪ್ರದೇಶದಲ್ಲಿದ್ದೀವಿ ನಾವು. ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶದಲ್ಲಿದ್ದೀವಿ. ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇದ್ದೀವಿ. ಬೇರೆ ಯಾವುದೇ ಅನುಕೂಲತೆಗಳು ನಮ್ಮಲ್ಲಿ ಇಲ್ಲ. ಒಳ್ಳೆಯ ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲ, ಶಿಕ್ಷಣ ಸಂಸ್ಥೆಗಳಿಲ್ಲ, ಯಾವುದೂ ಇಲ್ಲ. ವ್ಯವಸಾಯವನ್ನ ನಂಬಿ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಿಗಳು ರೈತರಾಗಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. 95-96% ರೈತರಿದ್ದಾರೆ, ವ್ಯವಸಾಯವನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ವ್ಯವಸಾಯ ಲಾಭದಾಯಕ, ಬಹಳ ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರು ಕೂಡ ಅನುಕೂಲತೆಗಳು ಬಹಳ. ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿ ಜಾವೀದ್ ಕೆ ಕರಂಗಿ ಮಾತನಾಡಿ, ಈ ಶಾಲೆಯಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ವ್ಯವಸ್ಥೆ ಇದೆ. ಇದರಲ್ಲಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮಕ್ಕಳಿಗೆ 75% ಮೀಸಲಾತಿಯನ್ನು ಒದಗಿಸಲಾಗುವುದು. ಅಂದರೆ ಅಲ್ಪಸಂಖ್ಯಾತ ವರ್ಗಗಳ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಮತ್ತು ಪ್ರವರ್ಗ 3Bಯಲ್ಲಿ ಮುಸ್ಲಿಂ, ಜೈನ್, ಸಿಖ್, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಪಾರ್ಸಿ ಜನಾಂಗದವರನ್ನು ಅಲ್ಪಸಂಖ್ಯಾತರೆಂದು ಗುರುತಿಸಲಾಗಿದೆ. ಬಾಕಿ ಉಳಿದ 25% ಮೀಸಲಾತಿಯನ್ನ ಇತರೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಕೊಡುತ್ತೇವೆ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಚಿತ್ರಕಲೆ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ ಶಿಕ್ಷಣ ನೀಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳ ದೈಹಿಕ ಆರೋಗ್ಯ ಅಭಿವೃದ್ಧಿಗೋಸ್ಕರ ಜಿಮ್ ಸಹ ಅಳವಡಿಸುವುದು, ಶರೀರ ಚಟುವಟಿಕೆಗಳ ಮೂಲಕ ಶಿಕ್ಷಣದ ಪ್ರಗತಿ ಪೂರಕ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೃಹ ಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಹಾಲೇಶಪ್ಪ, ಗುತ್ತಿಗೆದಾರರಾದ ವಿಷ್ಣು, ಮಾಜಿ ಪುರಸಭಾ ಸದಸ್ಯರಾದ ಶಾಫಿಕ್, ಸಲೀಮುನ್ನೀಸಾ, ಮುಖಂಡರಾದ ಶರೀಫ್, ಶಾಜು ಇನ್ನು ಹಲವರು ಭಾಗಿಯಾಗಿದ್ದರು. ವರದಿ ಅಭಿದ್ ಮಧುಗಿರಿ. ಈ ಕಟ್ಟಡದ ಈ ಶಾಲೆಯ ಕಟ್ಟಡದ ಇವತ್ತು ನಾವು ಉದ್ಘಾಟನೆಯನ್ನ ಸೇರಿದ್ದೀವಿ. ಸೊ ಈ ಶಾಲೆ ಸುಮಾರು ಒಂದು 10 ಕೋಟಿ ವೆಚ್ಚದಲ್ಲಿ ಈ ಶಾಲೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಅನುಷ್ಠಾನ ಮಾಡಿರುವ ಸಂಸ್ಥೆ ಕರ್ನಾಟಕ ಗೃಹ ಮಂಡಳಿ. ಸೊ ಈ ಶಾಲೆಯಲ್ಲಿ ಸುಮಾರು 250 ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಸೊ ಇದರಲ್ಲಿ 75% ಮೀಸಲಾತಿಯನ್ನ ಅಲ್ಪಸಂಖ್ಯಾತರ ಸಮುದಾಯದ ಸೇರಿದ ಮಕ್ಕಳಿಗೆ ನಾವು ಒದಗಿಸ್ತೀವಿ ಈ ಶಾಲೆಯಲ್ಲಿ. ಅದರಲ್ಲಿ ಜೈನ್, ಕ್ರಿಶ್ಚಿಯನ್, ಮುಸ್ಲಿಂ, ಬುದ್ಧಿಸ್ಟ್, ಪಾರ್ಸಿ ಇಂತಹ 6 ಸಮುದಾಯಗಳಿದ್ದಾವೆ. ಆ ಸಮುದಾಯದ ಸೇರಿದ ಮಕ್ಕಳಿಗೆ 75% ಮೀಸಲಾತಿ ಇರುತ್ತೆ. ಇನ್ನು ಬಾಕಿ ಉಳಿದ 25% ಮೀಸಲಾತಿಯನ್ನ ನಾವು ಇತರೆ ಹಿಂದುಳಿದ ವರ್ಗದ ಸೇರಿದ ಮಕ್ಕಳಿಗೆ ನಾವು ಇಲ್ಲಿ ಕೊಡ್ತೀವಿ. ನಿಯಮಗಳ ಕಲಿಸುವ ಶಾಲೆ ನಮ್ಮೂರ ಕರಡಿ ಮೊರಾರ್ಜಿ ಶಾಲೆ. ವಿದ್ಯಾದೇವತೆ ನೆಲೆಸಿದ ಶಾಲೆ ನಿತ್ಯ ಸರಸ್ವತಿ ದರ್ಶನಿ ಶಾಲೆ. ನಿತ್ಯ ನಿಯಮಗಳ ಕಲಿಸುವ ಶಾಲೆ ನಮ್ಮೂರ ಕರಡಿ ಮೊರಾರ್ಜಿ ಶಾಲೆ. ಸರ್ವ ವಿಷಯಗಳ ಸಂಗಮ ಶಾಲೆ. ಆಟ ಪಾಠಗಳ ವೈಎನ್ ಹೊಸಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಆವರಣದಲ್ಲಿ ವೈಎನ್ ಹೊಸಕೋಟೆ ಫುಟ್ಬಾಲ್ ಕ್ಲಬ್ ಆಯೋಜಿಸಿದ್ದ ಹೊನ್ನಲು ಬೆಳಕು 5S ಪಂದ್ಯಾವಳಿಯ ಸಮಾರೋಪ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HB ವೆಂಕಟೇಶ್ ಭಾಗವಹಿಸಿ ಮಾತನಾಡಿದರು. ಫುಟ್ಬಾಲ್ ದೇಹಕ್ಕೆ ಉತ್ತಮ ಕಸರತ್ತು ನೀಡುವ ಪಂದ್ಯಾವಳಿಯಾಗಿದ್ದು ಕ್ರೀಡಾಪಟುಗಳ ಆರೋಗ್ಯ ಉತ್ತಮವಾಗಿರಲು ಸಹಾಯಕವಾಗುತ್ತದೆ. ಕ್ರೀಡಾಪಟುಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು
ಮಕ್ಕಳು ಇನ್ನಷ್ಟು ಅಭ್ಯಾಸ ಮಾಡಬೇಕು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನು ಹೆಚ್ಚಿನ ಸಹಕಾರ ನೀಡುತ್ತೇನೆ. ತಾಲೂಕು ಮಟ್ಟದ ಫುಟ್ಬಾಲ್ ಕ್ರೀಡಾಕೂಟ ನಡೆಸಬೇಕೆಂದು ಆಟಗಾರರಿಗೆ ಮತ್ತು ಆಯೋಜಕರಿಗೆ ತಿಳಿಸಿದರು. ಇಂದು ಫುಟ್ಬಾಲ್ ಕ್ರೀಡಾಕೂಟವನ್ನು ನೋಡಿ ತುಂಬಾ ಸಂತೋಷವಾಗಿದೆ. ತಂಡಗಳು ಒಂದಕ್ಕಿಂತ ಒಂದು ನಾ ಮುಂದು ತಾ ಮುಂದು ಎಂಬುವಂತೆ ರೋಚಕದಿಂದ ಆಟವನ್ನು ಆಡಿದ್ದೀರಾ. ಗ್ರಾಮೀಣ ಆಟಗಾರರು ತಮ್ಮ ಪ್ರತಿಭೆಯನ್ನ ಪಂದ್ಯಾವಳಿಯಲ್ಲಿ ತೋರಿಸಿಕೊಟ್ಟಿದ್ದೀರಾ. ನಿಮ್ಮ ಪ್ರತಿಭೆಯು ಮೆಚ್ಚುವಂತದ್ದು ಎಂದರು. ಮುಖಂಡರಾದ ಟಿ ಉಮೇಶ್ ಮಾತನಾಡಿ, ಗಡಿನಾಡು ಗ್ರಾಮೀಣ ಪ್ರದೇಶದಲ್ಲಿ ಫುಟ್ಬಾಲ್ 2ನೇ ಬಾರಿಗೆ ಕ್ರೀಡಾಕೂಟ ನಡೆಯುತ್ತಿದೆ. ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಫುಟ್ಬಾಲ್ ಕ್ರೀಡಾಕೂಟಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಹಕಾರ ಮತ್ತು ಪ್ರೋತ್ಸಾಹ ನೀಡಬೇಕು ಎಂದರು. ಕ್ರೀಡಾಕೂಟದಲ್ಲಿ ವೈಎಸ್ಪಿ ಡ್ರ್ಯಾಗನಿಂಗ್ಸ್ ತಂಡ ಪ್ರಥಮ ಸ್ಥಾನ ಪಡೆದರೆ ವೈಎಸ್ಪಿ ಬಿವಿನ್ಸ್ ತಂಡ 2ನೇ ಸ್ಥಾನ ಪಡೆಯಿತು. ಸೂರ್ಯವಂಶಿ ಎಎನ್ ಪಂದ್ಯಾವಳಿಯ ಉತ್ತಮ ಆಟಗಾರರಾಗಿ, ಮನು ಟಾಪ್ ಗೋಲ್ ಸ್ಕೋರರ್ ಆಗಿ ಮತ್ತು ವೇಣು ಅತ್ಯುತ್ತಮ ಗೋಲ್ ಕೀಪರ್ ಆಗಿ ಹೊರಹೊಮ್ಮಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಎನ್ಆರ್ ಅಶ್ವಥ್ ಕುಮಾರ್, ಎಲ್ಐಸಿ ಏಜೆಂಟ್ ಟಿಪಿ ನಾಗಜ್ಯೋತಿ, ಮುಖಂಡರಾದ ಶಂಕರ್ ರೆಡ್ಡಿ, ಶಿವಾನಂದ ಗುಪ್ತಾ, ಅಶೋಕ್, ಎಚ್ಪಿ ಕೃಷ್ಣಪ್ಪ, ಪಿಸಿ ಗೋಪಿ, ಕೇಶವಮೂರ್ತಿ, ಜಾಫರ್, ಶಿವಪ್ರಸಾದ್, ನಾಸೀರ್, ಶ್ರೀನಿವಾಸ್, ವೆಂಕಟೇಶ್ ಇದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಹೆಚ್ಚಿನದಾಗಿ ನನ್ನ ಸಹಕಾರ ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಪಾಪ ಕಾತರದಿಂದ ಇದ್ದೀರ ನೀವು ಎಲ್ಲ ಪ್ರಯತ್ನಿಸ್ಕೊಳ್ಳೋಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ಬೇಕು. ವೆಲ್ ಡಿಫೆನ್ಸ್ ರಾಮ್ ಪ್ರದರ್ಶನ ಅದ್ಭುತವಾದ ಡಿಫೆನ್ಸ್